ಇಲ್ಲಿ ನೋಡಿ ಮೀನೆಲ್ಲ ನೋಡುವಾಗ ಆಸೆ ಆಗ್ತದೆ. क्या बन रहा है? अभी इसमें बिरयानी बिरयानी के लिए मसाला ಹಸಿವು ಕೂಡ ಆಗಿದೆ. ಮತ್ತು ಎಲ್ಲಿ ನೀವು? ಉಡುಪಿಯಾ? ಉಡುಪಿಯಲ್ಲಿ ರೆಸ್ಟೋರೆಂಟ್ ಓನರ್ ಇವರು. ಅದೆಷ್ಟು? ಹಾಂ. Even have a salary, they are taking 800. ಹಾಂ. That people can eat our restaurant. Yes. ಸ್ವಲ್ಪ ಪುತ್ತೂರೇ ಉಡುಪಿ ಅಂದೆ. ಹಾಯ್, ಹಲೋ, ಹೇಗಿದ್ದೀರಿ ಎಲ್ಲರೂ? ಇವತ್ತು ಶುಕ್ರವಾರ ಮಧ್ಯಾಹ್ನ ಊಟಕ್ಕೆ ಹೋಗ್ತಿದ್ದೇವೆ ಲಂಚಿಗೆ. ಮೊನ್ನೆಯಿಂದ ರಜೆ ಇತ್ತಲ್ವ ಬಕ್ರೀದ್ದಿಗೆ, ಮಂಗಳವಾರದಿಂದ. ಇವತ್ತು 4th ಡೇ ಶುಕ್ರವಾರ. ಅದೊಂದು ನಾವು ಗೇಸಸ್ಸಲ್ಲಿ ಒಂದು ರೆಸ್ಟೋರೆಂಟ್ ಉಂಟು ನೂರ್ ಅಂತ, ಅಲ್ಲಿಗೆ ಹೋಗ್ತಿದ್ದೇವೆ. ಅದೇ ರಜೆ ದಿನ ಹೊರಗೆ ಹೋದರೆ ಹೊರಗಡೆನೇ ಆಗ್ತದೆ. ಇವತ್ತು ನಾವು ಲಂಚಿಗೆ ಅಂತಲೇ ಹೋಗ್ತಾ ಇರೋದು. ಬೇರೆ ದಿನ ಎಲ್ಲಿಗಾದರೂ ಹೊರಗೆ ಹೋದರೆ ಅಲ್ಲಿಯೇ ಊಟ ಎಲ್ಲ ಅಲ್ಲಿಯೇ ಹೊರಗಡೆ ಆಗ್ತದೆ. ಅದೊಂದು ಖುಷಿ ನಮಗೆ. ಒಂದು ಅಡುಗೆಗೆ ಬ್ರೇಕ್ ಸಿಗ್ತದಲ್ಲ, ಕಿಚನಿಗೆ ಒಂದು ಬ್ರೇಕ್ ಸಿಗ್ತದೆ, ಅಡುಗೆ ಮಾಡಲಿಕ್ಕೆ ಇರೋದಿಲ್ಲ. ಅದೇ ಖುಷಿಯಿಂದ ಹೋಗ್ತಾ ಇದ್ದೇನೆ. ರಜೆ ಬಂದರೆ ಅದೇ ಖುಷಿ. ಅಡುಗೆ ಎಲ್ಲ ಸ್ವಲ್ಪ ಕಮ್ಮಿ, ಲೇಟ್ ಮಲಗೋದು, ಲೇಟ್ ಹೇಳೋದು, ಲೇಟು ಮಲಗೋದು, ಅದೇ ಆಗ್ತದೆ. ನೋಡುವ ಹೇಗೆ ಇರ್ತದೆ ಅಂತ ನೋಡುವ. ಅಲ್ಲಿ ಹೋಗಿ ವೀಡಿಯೋ ಮಾಡ್ತೀನಿ ನಾನು. ಈಗ ನೋಡಿ ರೆಸ್ಟೋರೆಂಟ್ ರೀಚ್ ಆಯಿತು. ಇದೆ ನೋಡಿ ನೂರ್ ಅಂತ ಇದೆ ರೆಸ್ಟೋರೆಂಟ್. ನಾವು ಹೊರಗೆ ಸ್ವಲ್ಪ ವೆಯ್ಟ್ ಮಾಡ್ತಿದ್ದೇವೆ, ಯಾಕಂದರೆ ಇವತ್ತು ಫ್ರೈಡೇ ಅಲ್ವಾ, ನಮಗೆ ಅಂದಾಜಿಲ್ಲ. ಇವತ್ತು ನಮಾಜ್ ಇರ್ತದಲ್ಲ, ನಮಾಜಿಗೆ ಹೋಗ್ಲಿಕ್ಕೆ ಉಂಟು ಅವರಿಗೆ, ಫ್ರೈಡೇ ಅಲ್ವಾ. ಅದರದ್ದು ಇಷ್ಟು ದಿನ ರಜೆ ಇತ್ತಲ್ಲ, ಅದು ನಮಗೆ ಗೊತ್ತಾಗಲೇ ಇಲ್ಲ ಫ್ರೈಡೇ ಅಂತ. ಇಲ್ಲಾದರೆ ಸ್ವಲ್ಪ ಟೈಮ್ ಚೇಂಜ್ ಮಾಡಿ ಬರ್ತಿದ್ದೆವು ನಾವು. ಈಗ ವೆಯ್ಟ್ ಮಾಡ್ತಿದ್ದೇವೆ ಹೊರಗಡೆ. ಅವರು ಹೋಗಿ ಬರ್ತೇನೆ ಅಂತ ಹೋದರು. ಅಂದರೆ ಪರವಾಗಿಲ್ಲ, ಒಳ್ಳೆ ಹಸಿವಾದರೆ ಊಟ ಒಳ್ಳೆ ಸೇರ್ತದೆ, ಟೇಸ್ಟ್ ಕೂಡ ಜಾಸ್ತಿ ಇರ್ತದೆ. ಹಸಿವಿಲ್ಲ ಅಂದರೆ ಟೇಸ್ಟ್ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೇವೆ ಅವ್ರು ಬರುವ ತನಕ. ಹಸಿವಾದರೆ ಜಾಸ್ತಿ ಟೇಸ್ಟ್ ಜಾಸ್ತಿ ಅಂತೆ. ಟೋಪಿವಾಲ ಪಿವಾಲ ಬಡಾ ಪುಂಡಿ. ಕೇರಳ ಬೋರ್ಡರ ಅಂತ. ನಾನು ಮನೆಯಲ್ಲಿ ಮಿರರ್ ನೋಡೋದಿಲ್ಲ, ಡ್ರೆಸ್ ಹಾಕೊಂಡು ಸೀದಾ ಬರೋದು. ಮತ್ತು ಮೊಬೈಲಲ್ಲಿ ಸ್ವಲ್ಪ ಫೇಸ್ ಎಲ್ಲ ನೋಡೋದು. ಏನು ಎಣಿಸ್ಬೇಡಿ ಇವಳೆಂತ ಇದು ಮಾಡ್ತಾಳೆ ಅಂತ ಮೊಬೈಲ್ ನೋಡಿ. ನಾನು ಹಾಕಿ ಮೊಬೈಲಲ್ಲಿ ಫೇಸ್ ನೋಡೋದು. ಎಂತ ಮಾರ ಇವಳು ಸ್ಟೈಲ್ ಮಾಡ್ತಾಳೆಲ್ಲ ಮೊಬೈಲ್ ನೋಡಿ ಅಂತ ಹೇಳಬೇಡಿ. ನಂಗೆ ಸ್ವಲ್ಪ ಸೆಕೆ ಆಗ್ತಾ ಉಂಟು, ಮುಖೆಲ್ಲ ಸ್ವಲ್ಪ ಕೆಂಪು ಕೆಂಪು ಆಗ್ತಾ ಇದೆ. ಬರ್ಬೋದು ಈಗ ಅವರು. ಹಾಂ, ಓಕೆ. ಬಂದಿದ್ರು हमूर है ना? कौन सा फिश है? शेरी। हाँ, स्क्विड। वन जी। वाईफाई बट हाँ, मिक्स है. ಅಮ್ಮವ್ರಿಗೆ ಇಲ್ಲಿ ನೋಡಿ ಮೀನೆಲ್ಲ ನೋಡುವಾಗ ಆಸೆ ಆಗ್ತದೆ. 4 ಬಗೆಯದ್ದು ಉಂಟು. ಮಿಕ್ಸ್ ಕೊಡಲಿಕ್ಕೆ ಹೇಳಿದೆ. ಸ್ಕ್ವಿಡ್ ಇದೆ, ಮತ್ತು ಪ್ರೌನ್ಸ್ ಇದೆ, ಮತ್ತು ಬೋನ್ಲೆಸ್ ಫಿಶ್ ಉಂಟಲ್ಲ, ಅದು ತುಂಬ ಒಳ್ಳೇದಿರ್ತದೆ. ಎಲ್ಲ ಒಳ್ಳೇದು, ಎಲ್ಲ ಒಳ್ಳೆ ಫಿಶ್ ಎಲ್ಲ. ಮತ್ತೊಂದು ವಾಲ ಹೇಳ್ತೇವೆ ನಮ್ಮ ತುಳುವಲ್ಲಿ, ಅದು ಉಂಟು. ಹಾಯ್. ये बुफे है क्या? जी, बुफे है क्या? नहीं, बिरयानी. ओके. क्या बन रहा है? अभी इसमें बिरयानी के लिए मसाला रेडी कर रहा है. ऐसा
ಇಲ್ಲಿ ನೋಡಿ ಬ್ರೇಕ್ಫಾಸ್ಟು 5 ದಿರಮಿಗೆಲ್ಲ ಸಿಗ್ತದೆ. ಇಡ್ಲಿ ದೋಸೆ ಅದೆಲ್ಲ 5 ದಿರಮಿಗೆ ಸಿಗ್ತದೆ. ಬೇರೆ ಕಡೆ ನಮಗೆ ಸಿಗೋದಿಲ್ಲ ಇಷ್ಟು ಚೀಪಲ್ಲಿ. ಇಲ್ಲಿ ತುಂಬ ಚೀಪ್ ಉಂಟು. ಮತ್ತು ಅದು ಫಿಶ್ ನಾವದು ಮಿಕ್ಸ್ ಫಿಶ್ ತಗೊಂಡಲ್ವಾ, ಅದಕ್ಕೆ ಕೂಡ ಖಾಲಿ 35 ದಿರಮ್. ಕ್ವಾಂಟಿಟಿ ತುಂಬ ಕೊಡ್ತಾರೆ ಅವರು, ಕ್ವಾಂಟಿಟಿ ಜಾಸ್ತಿ ಅವರದ್ದು. ಬೇರೆ ಕಡೆ ಒಂದು ಫಿಶ್ಶಿಗೆ ಅದು ಬೋನ್ಲೆಸ್ ಫಿಶ್ ಉಂಟಲ್ಲ, ಅದಕ್ಕೆ ತುಂಬ ಕಾಸ್ಟ್ಲಿ ಇರ್ತದೆ. 20 ದಿರಮ್ ಹೀಗೆಲ್ಲ ಇರ್ತದೆ. ನಾವು ಇಲ್ಲಿ ತಗೊಳ್ತೇವಲ್ಲ 18-20 ದಿರಮ್ ಎಲ್ಲ ಇರ್ತದೆ ಫಿಶ್ಶಿಗೆ ಒಂದು ಐಟಮಿಗೆ. ಇದರಲ್ಲಿ 4 ಐಟಮ್ ಉಂಟು. 4 ಐಟಮಿಗೆ ಖಾಲಿ 35 ದಿರಮ್. ಅಲ್ಲಿ 35 ದಿರಮ್ ನಾವು ಹೇಳಿದರು ನಮಗೆ. ಬೇರೆ ಕಡೆ ಸಿಗೋದಿಲ್ಲ. ಫಿಶ್ ಅಂತೂ ಕಾಸ್ಟ್ಲಿ ಇರ್ತದೆ ಎಲ್ಲಿ ಯಾವ ರೆಸ್ಟೋರೆಂಟಿಗೆ ಹೋದರೂ. ಇಲ್ಲೂ ತುಂಬ ಚೀಪ್ ಉಂಟು. ಕಡಿಮೆ ಸಂಬಳದವರು ಲೇಡೀಸ್ ಆಗ್ಬೋದು, ಬ್ಯಾಚುಲರ್ಸ್ ಆಗ್ಬೋದು, ಯಾರಿಗೆ ಕಡಿಮೆ ಸಂಬಳ ಉಂಟು ಅವರಿಗೆಲ್ಲ ಬಂದು ತಿನ್ಕೊಂಡು ಹೋಗ್ಬೋದು, ಅಷ್ಟು ಚೀಪ್ ಉಂಟು. ಹಾಯ್, ಇದು ನೋಡಿ ನಾವೇ ಆರ್ಡರ್ ಮಾಡಿದ್ದು. ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ, ಅದಕ್ಕೆ ಸ್ವಲ್ಪ ಮಸಾಲೆ ಮಾಡಿ ಫ್ರೈ ಮಾಡ್ತಾ ಇದ್ದಾರೆ. ಈಗ ನಮಗೆ ಮಸಾಲ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ತಾರೆ, ನಾವು ಹೇಳಬೇಕು ಎಷ್ಟು ಬೇಕಂತ. ಕಮ್ಮಿ ಬೇಕಾದರೆ ಕಮ್ಮಿ ಹಾಕ್ತಾರೆ. ನೋಡಿ ಆಸೆ ಆಗ್ತಾ ಉಂಟು ಯಾವಾಗ ಮಾಡ್ತಾರೆ ಅಂತ. ಹಸಿವು ಕೂಡ ಆಗಿದೆ. ಮತ್ತು ಎಣ್ಣೆ ಕೂಡ ಅವರು ತೆಂಗಿನ ಎಣ್ಣೆನೇ ಹಾಕೋದು. ನಮಗೆ ಕಮ್ಮಿ ಎಣ್ಣೆ ಕೂಡ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ತಾರೆ ಅವರು, ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ತಾರೆ. ನನಗೆ ಚಿಕನ್ಗಿಂತ ಮೀನಂದರೆ ತುಂಬ ಇಷ್ಟ. ಹೀಗೆಲ್ಲ ತಿನ್ನೋದಂದರೆ ತುಂಬ ಇಷ್ಟ. ಒಳ್ಳೆಯದಾಯಿತು ಇಲ್ಲಿ ಬಂದದ್ದು. ಇಷ್ಟು ಚೀಪ್ ರೇಟಿಗೆ ಇಷ್ಟು ಸಿಗೋದು ನನಗೆ ತುಂಬ ಖುಷಿ ಆಗ್ತಾ ಉಂಟು. ಇದು ಒಮ್ಮೆಗೆ ಆಗೋದಿಲ್ಲ ಇಷ್ಟು ತಿನ್ನಲಿಕ್ಕೆ. ಸ್ವಲ್ಪ ಮನೆಗೆ ಪಾರ್ಸೆಲ್ ಮಾಡಬೇಕು. 2 ಜನ ಇರೋದಲ್ಲ, ಇದೊಂದು 4 ಜನ ತಿನ್ಬೋದು ಮಾರೆ, ಅಷ್ಟು ಉಂಟು ಇದರಲ್ಲಿ. 4 ಇಲ್ಲದ್ರೆ 5 ಜನ ಕೂಡ ತಿನ್ಬೋದು, ಅಷ್ಟು ಕ್ವಾಂಟಿಟಿ ಜಾಸ್ತಿ ಉಂಟು ಇವರದ್ದು. ನಾನು ರಾತ್ರಿ ಮನೆಗೆ ತಗೊಂಡು ಹೋದರೆ ರಾತ್ರಿದು ಮತ್ತೆ ಅಡುಗೆ ಮಾಡಲಿಕ್ಕೆ ಇರೋದಿಲ್ಲಲ್ಲ, ಸ್ವಲ್ಪ ಮನೆಗೆ ತಗೊಂಡು ಹೋಗ್ಬೇಕು. थोड़ा फर्क डालना चाहिए, नहीं तो पूरा टूट जाएगा. फिश उसमें स्मूथ है ना, इसके लिए छोटा है. ಎಲ್ಲಿ ನೀವು? ಉಡುಪಿಯಾ? ಉಡುಪಿಯಲ್ಲಿ ಯಜಮಾಡಿಯಾ? ಯೂಟ್ಯೂಬ್ಗೆ ಹಾಯ್. ಓಕೆ, ಥ್ಯಾಂಕ್ ಯು. ಮುಂದೆ ಬಂಜಿಂಜಣ ಅಂದತೆ, ಮುಂದೆ ಬಂಜಿಂಜಣ ಅಂತ. ಸ್ಕ್ವಿಡ್ ಪಾರ್ಸೆಲ್ ಬಸಾಯ ಪಾರ್ಸೆಲ್ ಅಭಿ. ಇದು ಮಟನ್ ಬಿರಿಯಾನಿ. ಮೀನು ಸೂಪರ್ ಇದೆ. ಮೀನಿನೊಟ್ಟಿಗೆ ಮಟನ್ ಬಿರಿಯಾನಿ ನಿಜವಾಗ್ಲೂ ಸೂಪರ್ ಇದೆ. ನಾನು ಒಳ್ಳೆದಿದ್ದರೆ ಒಳ್ಳೇದು ಹೇಳ್ತೇನೆ, ಇಲ್ಲದ್ರೆ ಇಲ್ಲ ಹೇಳ್ತೇನೆ. ಅಂದರೆ ಈಗ ತಿನ್ನುವಾಗ ಉಂಟಲ್ಲ ಒಂದು ಖುಷಿ ಆಗ್ತಾ ಉಂಟು ಮನಸ್ಸಿಗೆ. ಒಂದು ಖುಷಿಯಲ್ಲಿ ತಿಂತಾ ಇದ್ದೇನೆ ನಾನು, ಅಷ್ಟು ಒಳ್ಳೆದುಂಟು ನಿಜವಾಗ್ಲೂ. ಮಟನ್ ಬಿರಿಯಾನಿ ತುಂಬ ಇಷ್ಟ ಆಯಿತು. ಮಟನ್ ಎಲ್ಲ ಸ್ಮೂತ್ ಉಂಟು,
ತುಂಬ ಖುಷಿ ಆಗ್ತಾ ಉಂಟು. ಊಟೆಲ್ಲ ಆಯಿತು. ಈಗ ನಮಾಜ್ ಆದಮೇಲೆ ಫುಲ್ ರಶ್ ಆದರು ಇಲ್ಲಿ. ಈವ್ನಿಂಗೆಲ್ಲ ಫ್ಯಾಮಿಲಿ ಬರ್ತಾರಂತೆ ಫುಲ್. ಈಗ ತುಂಬ ಬ್ಯಾಚುಲರ್ಸ್ ತುಂಬ ಜಾಸ್ತಿ ಇರುತ್ತೆ. ಈವ್ನಿಂಗೆಲ್ಲ ಫ್ಯಾಮಿಲಿ ಬರ್ತಾರಂತೆ. ಹೊರಗಡೆ ಎಲ್ಲ ಟೇಬಲ್ ಕೂಡ ಉಂಟು. ಒಳಗೆ ಫುಲ್ ರಶ್ ಆಗಿದೆ. ಇವರು ಕೂಡ ಓನರ್ ಅಂತೆ, ಇಬ್ಬರು ಓನರ್ ಪಾರ್ಟ್ನರ್ಸ್ ಅವರು. ನನಗೆ ಗೊತ್ತೇ ಇರಲಿಲ್ಲ, ಶ್ರೀಲಂಕಾದವರು ಬಂದರು. ಇದು ನಮ್ಮ ರೆಸ್ಟೋರೆಂಟ್ ಓನರ್ ಇವರು. ಮತ್ತೆ ಎಷ್ಟು ವರ್ಷ ಆಯ್ತು ಇದು ಓಪನ್ ಆಗಿ? 22 ವರ್ಷ ಆಯ್ತು. ಹೌದಾ? ಒಂದು ಜಾಸ್ತಿ ವೆರೈಟಿ ಫಿಶ್ ಇದುಂಟು, ಎಲ್ಲ ಐಟಮ್ಸ್ ಫ್ಯಾಮಿಲಿಗಳಿಗೆಲ್ಲ ಔಟ್ ಸೈಡ್ ಸಿಟಿಂಗ್ ಉಂಟು. ನೈಟ್ಗೆಲ್ಲ ಜಾಸ್ತಿ ಬರ್ತಾರೆ. ನಮ್ಮದು ಸೌತ್ ಇಂಡಿಯನ್ಸ್ ಜಾಸ್ತಿ, ಮಂಗಳೂರು, ಉಡುಪಿ. ಪ್ರೈಸ್ ಕೂಡ ಚೀಪ್ ಉಂಟು ನಿಮ್ಮದು ಇದೆಲ್ಲ, ಬ್ರೇಕ್ಫಾಸ್ಟ್ ಇದೆಲ್ಲ ಅಲ್ಲಿ ನೋಡಿ. ರೀಸನೇಬಲ್ ಪ್ರೈಸ್ ಕೊಟ್ಟಿದೆ. ಹೌದು, ರೀಸನೇಬಲ್. ಆಯಿತು. ಓನರ್ ಅಂತ ಪಾರ್ಟ್ನರ್. ಹಾಂ, ಓಕೆ. So how are you? ಐ ಆಮ್ ಫೈನ್, ಥ್ಯಾಂಕ್ ಯು. How is our food? You tasting for the Super, food? super. Biryani was super. Yeah? Yeah, mutton biryani. Mutton biryani is Super, super. yeah. You try for the our We tried mix Fish. fish, yeah. You want to try for the night times, the dinner. You are Okay. there, you We'll visit come for the again. dinner. Yeah, and see the house, the food. Okay, we'll come again. You are the customer. You want to give the feedback. Yeah. Then we will know that. What Yes, is the yes, yes. right? Yeah. We want anything less or something we can increase for the food. Right? For We the tried taste. today only 2 items. Next time we'll try Try some every more. time try. Right? We are giving the food for the every people can enjoy. Yeah. Even have a salary, they are taking 800. Uh-huh. That people can eat our restaurant. Yes, yes. Some people will afraid for maybe this food is expensive or something. This is the best for our Yeah. is the lunch or dinner. Some people is walking customer will look here. Okay, maybe it's the fish very expensive or something. They come and will enjoy this. The price and rate everything. They will. Yeah, we'll happy come or- again for dinner. Yeah, the dinner or lunch or breakfast. Okay. We are giving the breakfast specially for the 5 dirhams. Yes, yes, I You saw see that. the offers. You can get in anything. It's test. We have a special for the quantity. Hmm. The customer can't. One time he will come and eat and taste. Yeah. They are never move for other restaurant or something. They will enjoy much and much. The mutton biryani really super. Super. Yeah. Thank you very much. Thank you very much. Okay. Kabaddi team. ಮತ್ತು ಅವರದ್ದು ಪುನಃ ಇಲ್ಲಿ 2 ಶಾಪ್ ಉಂಟು, ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಬನ್ನಿ ನಮ್ಮದು ಇದರಲ್ಲಿ ಇಲ್ಲ ಸೋಫಾ ಅದು ರಿಪೇರಿ ಮಾಡ್ತೇವೆ. ಮತ್ತು ಇದ್ರದ್ದು ಕರ್ಟನ್ ಡಿಫ್ರೆಂಟ್ ಕಾಂಡದ್ದು ಕರ್ಟನ್ ಸ್ವಿಚ್ ಇದೆಲ್ಲ 8. ಬನ್ನಿ ಪ್ಯಾಕ್ ಮಾಡ್ಕೊಂಡು ಹೋಗಿ ಡಿಫ್ರೆಂಟ್ ಇಸ್ತಿರ್ಬಾರ್ದು ಶಾಪ್ ಅದೇ ಡಿಸೈನ್. ಸೋಫಾ ರಿಪೇರಿ ಮಾಡ್ತೇವೆ ಎಲ್ಲ. ನಮ್ದೊಂದಿತ್ತಲ್ಲ ಸೋಫಾ. ಇಲ್ಲಿ ಮತ್ತೊಂದು ಶಾಪ್ ಉಂಟು ಅವರದ್ದು, ಗಾಡಿಯ ಎಕ್ಸಸರೀಸ್ ಎಲ್ಲ ಉಂಟು. ಏನಾದರೂ ಪಾರ್ಟ್ಸ್ ಹಾಳಾಗಿದ್ದರೆ ಅವರು ಹಾಕಿ ಕೊಡ್ತಾರೆ ಅಲ್ಲಿ. 2 ಶಾಪಾ? ಕಾರು ಹಾಂ, ಇಂಥದ್ದು ಇದು ಸರಿ ಆಗೋದಿಲ್ವಾ ಹೀಗೆ? ಇವರು ಪುತ್ತೂರು ಅವರು ನಮ್ಮ ಶೋಭಕ್ಕ. ಹೌದಾ? ಕನ್ನಡ ತುಳು ತುಳುವೆ ಕ್ರಿಸ್ಟಿಯನ್ ಶೇಖರ್ ಸ್ವಲ್ಪ ಚಂದ್ರನ ಪುತ್ತೂರು ಪುತ್ತೂರೆ ಉಡುಪಿ ಉಡುಪಿಯಾ ಅಂದು ರೆಸ್ಟೋರೆಂಟ್ ಬರ್ತೀನಿ. ರೆಸ್ಟೋರೆಂಟ್ ಬರ್ತೀನಿ. ಅಂಚಿನ ಸೋಪ ಆಪುಂಡೆ ರಿಪೇರಿ ಅಂದೆ ಇಂಕಲ್ಲ ಮಸ್ತ್ ಟೈರ್ ಆಗ್ತದೆ ಮುಂದತ್ತೆ ಮೆಟೀರಿಯಲ್ ಎಂಚ ಹಾಕೊಂಡು ಜಾಬ್ ಏತ್ ವರ್ಷ ಬತ್ತು ಅಂದೆ. ಹಾಂ ಹಾಂ ವ್ಯಾಪಾರ ನನ್ನ ಊರಿಗೆ ಅಂದೆ. ಆಜಷ್ಟು ಪೋತು ಜರೆ
ಮಲ್ಪಲೆ ಮಲ್ತು ಬರಲಿ ಬಾಸ್ ಅಡ್ಡಲ್ಲೋರಿ ಇರ್ನ ಕೈಂಡ್ ಹಾರ್ಟೆಡ್ ಒಂದು ಸೌಂಡ್ ಬರ್ತದೆ ಸೆಂಟ್ರಲ್ ಸೌಂಡ್ ಪಾರ್ಕ್ ಮಾಡ್ಕೊಂಡು ತಿರೋಡ್ ರಿವರ್ಸ್ ಸೆನ್ಸರ್ ಸೆನ್ಸರ್ ಒಂದು ಕ್ಯಾಮರಾ ಒಂದು ಸೆನ್ಸರ್ ಕರೆಕ್ಟ್ ಬನ್ನಿ ಏನಣ್ಣ ಇವು ಗಾಡಿ ಮಿಸ್ಸುಬಿಷಿ ಲ್ಯಾನ್ಸರ್ ಒಂದು ವಿರೋಧ ಬಂಪರ್ ವರ್ಕ್ ಇದಕ್ಕೆ ನೆಟ್ ಸೌಂಡ್ ವರ್ಕ್ ನೆಟ್ ಗೊತ್ತಾಗ ರೈಟ್ ಲೆಫ್ಟ್ ನೆಟ್ ಗೊತ್ತಾಗ ಗಾಡಿ ಮುಲ್ಪನೆ ಉಂಡು ಪಾರ್ಕ್ ಮಂದ ಒಂದು ಹೋಗಲ್ಲ ಗಾಡಿ ಗ್ರೇ ಗ್ರೇ ಕಲರ್ಲ ಕೊಡಿ ಬಂಪರ್ ಕಲರ್ ಸೇಮ್ ಇದು ಇರೆಗೆ ಅಲ್ಲಿ ಬಂಪರ್ ಹೊಟ್ಟೆ ಅನ್ಕೊಂಡ ಹೊಟ್ಟೆ ಅಂತ ನೆತ್ತು ಲೈಟ್ ಪಾಡ್ನೆ ಇದು ಅಲ್ಲಿ ಅಲ್ಪ ಗಿರೋದು ಇದು ವೈರ್ ಪೂರ ಇದೇ ಕಲೆಕ್ಷನ್ ಆಗ್ತದೆ ನೆತ್ತು ಒಟ್ಟಿಗೆ ಇನ್ನತ್ತು ಚೆಕ್ ಮಾಡ್ತಾರೆ ಫೋನ್ ಗಾಡಿ ಇದು ಮೂಲುಂಡು ಸ್ಕೂಲ್ ಬಸ್ ಪೂರ ಮಾಡ್ಕೊಂಡು ಪೂರ ನಮಕ್ ಆಗ್ಬೋದು ಬೇತ ಕೊಂಚം ಮುಕ್ಲೆ ಮಲ್ಕೊಂಡು ಏತು ಎಂತ ಗುಣ ಮಾಡ್ತಾರೆ ನಮ್ಮ ಗಾಡಿದ್ದು ಒಂದು ಚಿಕ್ಕ ಒಂದು ಪಾರ್ಟ್ಸ್ ಹಾಳಾಗಿತ್ತು ಅದು ಹಾಕಿ ಕೊಟ್ರಿ ಇವರೇ ಒಣ ಸಂಚಾಟಕ್ಕೆ ಏನು ಹೊಣಾಸು ಭಾರಿ ಲೈಕ್ ಉಂಟು ಬಿರಿಯಾನಿ ವೆರಿ ಬೆಸ್ಟ್ ಚೀಪ್ ಆ್ಯಂಡ್ ಬೆಸ್ಟ್ ಫಿಶ್ ಫಿಶ್ ಹೆಂಗೆ ಇಷ್ಟ ಮಾತ್ರ ಫಿಶ್ ಮಟನ್ ಸ್ಮೂತ್ ಇತ್ತು ಮತ್ತೆ ಲಾಗಿತ್ತು ಫಿಶ್ ಲಂಚನ ಲೈಕ್ ಇತ್ತು ಮನಿ ವೈಸ್ ವೆರಿ ಬೆಸ್ಟ್ ಆ್ಯಂಡ್ ಕ್ವಾಲಿಟಿ ಆಲ್ಸೋ ಪಕ್ಕ ಓನರ್ನು ಬೆಸ್ಟ್ ಅದು ಇರುವಲ್ಲ ಇವತ್ತು ಒಂಚಿ ಮಗಂಡ ಕಸ್ಟಮರ್ ಪಕ್ಕ ಬೇಲೆ ತಗೊಂಡ ಬರ ಇವತ್ತು ಕ್ಲೋಸ್ ಆದುಲ್ಲೇರು ಒಂದು ಕೆಲವು ರೂಢ ಅದು ಬೇರೆ ತಂಚೆ ಅಂದು ಖುಷಿ ಅಂಡು ಅವ್ರು ಶ್ರೀಲಂಕಾದವ್ರಲ್ಲ ಆರಿ ಹೊತ್ತು ಬರ್ತಾರೆ ನಂದು ಅವ್ರು ಕೊಡೋರು ಪಾರ್ಟ್ನರ್ ಖುಷಿ ಲೈಕ್ ಉಂಟು ಪೂರಗಲೆ ಎಫೋರ್ಡ್ ಅವರ ಎಫೋರ್ಡ್ಲು ಮಾಡ್ತಾರೆ ಐದು ನಮ್ದು ಬ್ರೇಕ್ಫಾಸ್ಟ್ ಆಗಲಿ ಓಕೆ ಊಟ ಎಲ್ಲ ಆಯಿತು ಹೋಗ್ತಿದ್ದೇವೆ ಮನೆಗೆ ನೀವು ಬನ್ನಿ ಟ್ರೈ ಮಾಡಿ ಒಮ್ಮೆ ಗೊತ್ತಾಗ್ತದೆ ಒಬ್ಬೊಬ್ಬರದ್ದು ಒಂದೊಂದು ಟೇಸ್ಟು ನಮಗಂತೂ ತುಂಬ ಟೇಸ್ಟ್ ಒಳ್ಳೆಯದಿತ್ತು ಕ್ವಾಂಟಿಟಿ ಜಾಸ್ತಿ ಉಂಟು ಫ್ರೆಂಡ್ಸ್ ಕರ್ಕೊಂಬನ್ನಿ ನೋಡಿ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಇಲ್ಲಿ ಅವರದ್ದು ಕೆಲವೆಲ್ಲ ಉಂಟಂತೆ ಇಲ್ಲಿಯೇ 3 ಉಂಟು ನೋಡಿ ರೆಸ್ಟೋರೆಂಟ್ ಮತ್ತು 2 ಶಾಪು ಮತ್ತು ಸೂಪರ್ ಮಾರ್ಕೆಟ್ ಉಂಟಂತೆ ಕೆಲವೆಲ್ಲ ಹೇಳಿದರು ನೆನಪಿಲ್ಲ ನನಗೆ ಮತ್ತು ದೇರದಲ್ಲಿ ಒಂದು ರೆಸ್ಟೋರೆಂಟ್ ಎಲ್ಲ ಉಂಟಂತೆ ತುಂಬ ಇದೆ ಕೆಲ ಮಟನ್ ಬಿರಿಯಾನಿ ಮಟನ್ ಮಸ್ತ್ ಆಡು ಪುನತೆ ಒಂದು ಲಾಯ್ಕ್ ಸ್ಮೂತ್ ಇತ್ತು ನಾವು ಅಲ್ಪ ತಿಂತೀನಿ ಇಡ್ಲ ಒಂದು ಬೆಸ್ಟ್ ಇತ್ತು ಒಂದು ಬೆಸ್ಟ್ ಇತ್ತು ನನಗೆ ಕ್ರಿಕೆಟ್ದಲ್ಲಿ ತಿಂತತ ಅವು ಅಲ್ಪದೇಡು ಒಂದು ಮಸ್ತ್ ಬೆಟರ್ ಇತ್ತು ಖುಷಿ ಅಣ್ಣ ಓಕೆ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಬಾಯ್